ನಮಸ್ಕಾರ. ಇವತ್ತು ಹೋಟೆಲ್ ಸ್ಟೈಲ್ ಸಾಂಬಾರ್ ಮಾಡುವ ವಿಧಾನವನ್ನು ನೋಡೋಣ. ನಮಗೆ ಬೇಕಾಗುವ ಸಾಮಗ್ರಿಗಳು: ದಪ್ಪ ತುಂಡು ಹೆಚ್ಚಿಕೊಂಡಿರುವ ಈರುಳ್ಳಿ ಮತ್ತು ಟೊಮೆಟೊ ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. ನಂತರ ರುಚಿಗೆ ತಕ್ಕ ಬೆಲ್ಲ, ರುಚಿಗೆ ತಕ್ಕ ಉಪ್ಪು, 5 ರಿಂದ 6 ಕರಿಮೆಣಸು, ಬಿಳಿ ಎಳ್ಳು, ಉದ್ದಿನ ಬೇಳೆ, ಕಡಲೆಬೇಳೆ, ಜೀರಿಗೆ ಮತ್ತು ಗಸಗಸೆ ಎಲ್ಲ 1 ಟೇಬಲ್ ಸ್ಪೂನ್, ಕರಿಬೇವು 5 ಕೆಂಪು ಮೆಣಸು, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 1 ಕಪ್ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ತೊಗರಿಬೇಳೆ ಬಳಸದೆ ಈ ಸಾಂಬಾರನ್ನು ಮಾಡಬಹುದು. ಈಗ ಒಂದು ಕುಕ್ಕರ್ನಲ್ಲಿ ಹೆಚ್ಚಿಕೊಂಡಿರುವ ಈರುಳ್ಳಿ ಮತ್ತು ಟೊಮೆಟೊ, ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿ 5 ರಿಂದ 6 ವಿಸಲ್ ಬರುವ ತನಕ ಬೇಯಿಸಿಕೊಳ್ಳಿ. ಒಂದು ಬಾಂಡ್ಲಿ ಬಿಸಿ ಮಾಡಿ ಅದರಲ್ಲಿ ಕೊತ್ತಂಬರಿ ಬೀಜ, ಸ್ವಲ್ಪ ಎಣ್ಣೆ ಹಾಕಿ ಕೆಂಪು ಬಣ್ಣ ಬರುವವರೆಗೆ ಹುರಿದುಕೊಳ್ಳಿ. ಅದೇ ಬಾಂಡ್ಲಿಯಲ್ಲಿ ಉದ್ದಿನ ಬೇಳೆ, ಸ್ವಲ್ಪ ಎಣ್ಣೆ ಹಾಕಿ ಕೆಂಪು ಬಣ್ಣ ಬರುವವರೆಗೆ ಹುರಿದುಕೊಳ್ಳಿ. ಆಮೇಲೆ ಬಿಳಿ ಎಳ್ಳು ಪಟಪಟ ಶಬ್ದ ಬರುವವರೆಗೆ ಹುರಿದುಕೊಳ್ಳಿ. ಅದೇ ರೀತಿ ಕಡಲೆಬೇಳೆ ಸ್ವಲ್ಪ ಕೆಂಪು ಬಣ್ಣ ಬರುವವರೆಗೆ ಹುರಿದುಕೊಳ್ಳಬೇಕು. ಜೀರಿಗೆ, ಕರಿಮೆಣಸು ಮತ್ತು ಕರಿಬೇವು ಸ್ವಲ್ಪ ಪರಿಮಳ ಬರುವವರೆಗೆ ಹುರಿದುಕೊಳ್ಳಬೇಕು. ಅದೇ ರೀತಿ ಗಸಗಸೆ ಕೂಡ ಸ್ವಲ್ಪ ಬಣ್ಣ ಬದಲಾಗುವವರೆಗೆ ಹುರಿದುಕೊಳ್ಳಬೇಕು. ಕೆಂಪು ಮೆಣಸು ಕೂಡ ಎಣ್ಣೆ ಹಾಕಿ 1 ನಿಮಿಷ ಹುರಿದುಕೊಳ್ಳಬೇಕು. ಕೊನೆಯಲ್ಲಿ ತೆಂಗಿನ ತುರಿ ಸ್ವಲ್ಪ ಬಣ್ಣ ಬದಲಾಗಿ ಪರಿಮಳ ಬರುವವರೆಗೆ ಹುರಿದುಕೊಳ್ಳಬೇಕು. ಈಗ ಹುರಿದುಕೊಂಡಿರುವ ಎಲ್ಲ ಸಾಮಗ್ರಿಗಳನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈರುಳ್ಳಿ ಮತ್ತು ಟೊಮೆಟೊ ಕುಕ್ಕರ್ನಲ್ಲಿ ಬೆಂದು ರೆಡಿ ಇದೆ. ಬೆಂದ ಈರುಳ್ಳಿ ಮತ್ತು ಟೊಮೆಟೊ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕೋಬೇಕು. ಅದೇ ಪಾತ್ರೆಯಲ್ಲಿ ರುಬ್ಬಿದ ಮಸಾಲೆ ಮತ್ತು ಸ್ವಲ್ಪ ನೀರು ಹಾಕಿಕೊಳ್ಳಬೇಕು. ಈಗ ಕೊತ್ತಂಬರಿ ಸೊಪ್ಪು, ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯುವವರೆಗೆ ಬೇಯಿಸಿಕೊಳ್ಳಬೇಕು. ಕೊನೆಯಲ್ಲಿ ಸಾಂಬಾರ್ ರುಚಿ ಹೆಚ್ಚಿಸಲು ಬೇಕಾದರೆ 1 ಚಮಚ ತುಪ್ಪ ಹಾಕಿ. ಬಿಸಿ ಬಿಸಿಯಾದ ರುಚಿಯಾದ ಹೋಟೆಲ್ ಸ್ಟೈಲ್ ಸಾಂಬಾರ್ ಇಡ್ಲಿ ಮತ್ತು ವಡೆ ಜೊತೆ ಸವಿಯಲು ರೆಡಿ ಇದೆ. ನೀವು ಕೂಡ ಈ ಸಾಂಬಾರ್ ಮನೆಯಲ್ಲಿ ತಯಾರಿಸಿ ನಮಗೆ ಅಭಿಪ್ರಾಯ ತಿಳಿಸಿ. ವಿಡಿಯೋ ಲೈಕ್, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.